ಹಾಯ್ ಮಕ್ಕಳೇ, ಇವತ್ತಿನ MCQ ಪ್ರಶ್ನೆ ಈ ರೀತಿ ಇದೆ. ಆರ್ ಬಿ ದ ರಿಲೇಷನ್ ಆನ್ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಮೇಲೆ ಆರ್ ಅಂತ ಒಂದು ರಿಲೇಷನ್ ಡಿಫೈನ್ ಆಗಿದೆ. ಯಾವ ರೀತಿ ಇದೆ ಆ ರಿಲೇಷನ್ ಅಂದ್ರೆ x plus 3y is equal to 10. ನಾವು ಈ ರಿಲೇಷನ್ ಅನ್ನ ಡೊಮೇನ್ ಏನು ಅಂತ ಕಂಡುಹಿಡಿಬೇಕು. ಇಲ್ಲಿ x plus 10y equal to 10 ಅಂದ್ರೆ x ಡೊಮೇನ್ ಎಲಿಮೆಂಟ್ ಆಗಿರುತ್ತೆ, y ಕೋಡೊಮೇನ್ ಎಲಿಮೆಂಟ್ ಆಗಿರುತ್ತೆ. ಅಂದ್ರೆ ನಮ್ಮ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ x ಆಗಿದ್ರೆ ಎರಡನೇ ಎಲಿಮೆಂಟ್ y ಆಗಿರುತ್ತೆ. ನಾವೀಗ ಆಪ್ಷನ್ ಗಳನ್ನ ನೋಡೋಣ. ಈ ರೀತಿ ಇದೆ. ನಮಗೆ ಕೊಟ್ಟಿರೋ ರಿಲೇಷನ್ x plus 3y is equal to 10. x is equal to 10 minus 3y ಅಂತ ಬರ್ಕೊಳ್ಬಹುದಲ್ವಾ? ಯಾಕೆ ನಾವು x ನ ಕಂಡು ಹಿಡಿಬೇಕಾಗಿದೆ. ಇದರಲ್ಲಿ x ಮತ್ತೆ y ಎರಡು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಯಾಕೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ರಿಲೇಷನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಮೇಲೆ ಡಿಫೈನ್ ಆಗಿದೆ. ಅದಕ್ಕೆ x, y belongs to n. ಈಗ y ಕೂಡ ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ ನಾವು y is equal to 1 ಅಂತ ಕೊಡೋಣ. x ನ ವ್ಯಾಲ್ಯೂವನ್ನ ಕಂಡು ಹಿಡಿಯೋಣ. ಅವಾಗ ಏನಾಯ್ತು, x is equal to 10 minus 3 equal to 7 ಆಯ್ತು. ಅಂದ್ರೆ ಇಲ್ಲಿ y is equal to 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವಾಗ ನಮ್ಮ ಆರ್ಡರ್ಡ್ ಪೇರ್ ಏನಾಗುತ್ತೆ, 7, 1 ಆಗುತ್ತೆ. ಹೌದಲ್ವಾ? ಅವಾಗ ಡೊಮೇನ್ ಎಲಿಮೆಂಟ್ 7 ಆಯ್ತು. ಅದೇ ರೀತಿ y is equal to 2 ಅಂತ ಕೊಟ್ರೆ 10 minus 3y ಏನಾಗುತ್ತೆ, ಇಲ್ಲಿ 6 ಆಯ್ತು. ಅವಾಗ x is equal to 4 ಬಂತು. ಆರ್ಡರ್ಡ್ ಪೇರ್ ಏನು, 4, 2. ಮತ್ತೆ y is equal to 3 ಕೊಡೋಣ. x is equal to 10 minus 9 ಬಂದು 1 ಬರುತ್ತೆ. ಮತ್ತೆ ಆರ್ಡರ್ಡ್ ಪೇರು 1, 3 ಆಯ್ತು. ಅಂದ್ರೆ ನಮ್ಮ ಆಪ್ಷನ್ ಗಳನ್ನ ನೋಡಿದಾಗ ಏನ್ ಗೊತ್ತಾಯ್ತು, 1, 4, 7 ಅಂದ್ರೆ ಆಪ್ಷನ್ ಎ ಆಯ್ತು. ನಾವ್ ಯಾಕೆ ಇಲ್ಲಿ 3ಕ್ಕೆ ನಿಲ್ಸ್ಬಿಟ್ವಿ ಹೇಳಿ? ಒಂದ್ಸಲ ನೋಡೋಣ ಯಾಕೆ ಅಂತ. y is equal to 4 ಅಂತ ಕೊಟ್ವಿ. x is equal to 10 minus 12 ಬಂತು. ಯಾಕೆ, 4, 3, 12 ಇಲ್ಲಿ. ಅವಾಗ ನಮ್ಮ ಉತ್ತರ -2 ಬಂತು. x is equal to -2 ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇಲ್ಲ. ನಮ್ಮ ರಿಲೇಷನ್ ಡಿಫೈನ್ ಆಗಿರೋದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಮೇಲೆ. ಅದಕ್ಕೆ ನಾವು y is equal to 3 ತನಕ ವ್ಯಾಲ್ಯೂವನ್ನ ಕೊಟ್ಟು x ನ ಕಂಡು ಹಿಡಿದು ಅಷ್ಟಕ್ಕೆ ನಿಲ್ಸಿದ್ವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ.